ನಾನಿಲ್ಲಿ ಅರೆಪು ದಡ್ಡೆ ಮಾಡೋದಕ್ಕೆ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಕುಚಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1 ಮುಷ್ಟಿಯಷ್ಟು ನಾನು ರೇಷನ್ ಅಕ್ಕಿ ಹಾಕಿಬಿಟ್ಟು 6 ಗಂಟೆ ನೆನೆ ಹಾಕಿದ್ದೀನಿ. ಇವಾಗ ಇದನ್ನು ರುಬ್ಬಕ್ಕೆ ಹಾಕ್ತೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಹಿಟ್ಟು ರುಬ್ಬಿ ತೊಗೊಂಡು ಬಂದಿದ್ದೀನಿ. ಇವಾಗ ನಾನು 1-2 ತಟ್ಟೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಫಸ್ಟು ಚಿಕ್ಕ ತಟ್ಟೆ ಇಡಬೇಕು. ಚಿಕ್ಕ ತಟ್ಟೆ, ಬಟ್ಲು ಅಂತೀವಿ. ಆಮೇಲೆ ದೊಡ್ಡ ಇದು ಇಡಬೇಕು. ಇವಾಗ ಇದನ್ನು ಚೆನ್ನಾಗಿ ಬೇಯಕ್ಕೆ ಇಟ್ಬಿಡೋಣ. ಇದು ಚೆನ್ನಾಗಿ ಬೇಯಬೇಕು. ಮುಚ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಹೋಲಿನಷ್ಟು ಈರುಳ್ಳಿನ ನಾನು ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಫ್ರೈ ಮಾಡೋಣ ನಾವು. ಇವಾಗ ನಾನು ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ. 1-2 ಚಿಕ್ಕ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಇದರ ಜೊತೆಗೆ 1-2 ಎಸಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಒಂದು 6 ಬ್ಯಾಡಗಿ ಮೆಣಸು. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ನಾನು ಮೆಂತೆ ಕಾಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಜೊತೆಗೆ ನಾನು ಒಂದು ಅರ್ಧ ಇಂಚಷ್ಟು ನಾನು ತೆಕ್ಕೆನ ಹಾಕ್ತಾ ಇದ್ದೀನಿ. ಆಮೇಲೆ 3 ಎಸಲು ಲವಂಗ ಹಾಕ್ತಾ ಇದ್ದೀನಿ. 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ನಾವು ಫ್ರೈ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿ ನಾನು ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ನಾನು ಮಸಾಲೆ ಅರೆದ್ಬಿಟ್ಟು ತೊಗೊಂಡು ಬರ್ತೀನಿ. ಇದಕ್ಕೆ ಒಂದು ಅರ್ಧ ಹೋಲು ನಾನು ತೆಂಗಿನಕಾಯಿ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿ ತೊಗೊಂಡು ಬರ್ತೀನಿ. ಇದಕ್ಕೆ ಸ್ವಲ್ಪ ಅರಸಿನ ಪುಡಿನೂ ಹಾಕಬೇಕು. ಓಕೆ, ನಾನು ಇದನ್ನು ರುಬ್ಬಿ ತೊಗೊಂಡು ಬರ್ತೀನಿ. ಅರಸಿನ ಪುಡಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಅರಸಿನ ಪುಡಿ ನಾನು ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಸಿನ ಪುಡಿ ಹಾಕ್ತಾ ಇದ್ದೀನಿ. ಮತ್ತು ನಾನು ಅರ್ಧ ಹೋಲು ತೆಂಗಿನಕಾಯಿ ತುರಿದು ಬಿಟ್ಟು ಹಾಕಿ ಮಸಾಲೆ ರುಬ್ಬಿ ತೊಗೊಂಡು ಬರ್ತೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಇದು ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಎರಡನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ಇದು ಮಾಡಿಬಿಟ್ಟು ಕಟ್ ಮಾಡಿ ತೆಗಬೇಕು. ನಿಮಗೆ ಎಷ್ಟು ದೊಡ್ಡದು ಸೈಜ್ ಬೇಕು ಅಷ್ಟು ದೊಡ್ಡ ಸೈಜು ಕಟ್ ಮಾಡಿದರೆ ಆಯಿತು. ನೋಡಿ, ಈ ಥರ ನಾ ಎಲ್ಲವನ್ನು ಕಟ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿ, ಕಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಹಲ್ವಾ ಥರ ಇದೆ ನೋಡಿ, ಸ್ಮೂತಾಗಿದೆ ನೋಡಿ. ಮಗ ಹಲ್ವಾ ಥರ ಇದೆ, ಅಡಿ ಇಟ್ಟಿದೀಯೇ. ಓಕೆ, ಇವಾಗ ಮಸಾಲೆನೂ ರುಬ್ಬಿ ತೊಗೊಂಡು ಬಂದಿದ್ದೀನಿ. ಅಡಿ ಇಟ್ಟು ತೋಚಿಬಲ್ಲೆ. ನನ್ನ ಮಗ ತೋರಿಸ್ತಾ ಇದ್ದಾನಂತೆ. ಓಕೆ, ತೋಜಿನಗ್ಲಿಗ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಾನು. ಇವಾಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು. ನಾನು ಸ್ವಲ್ಪ ಗೇರು ಬೀಜನ ಹಾಕ್ತಾ ಇದ್ದೀನಿ. ಕ್ಯಾಶ್ಯೂ ನಟ್
ಓಕೆ, ಇವಾಗ ಫ್ರೈ ಆಯಿತು. ನಾನಿವಾಗ ಇದು ರುಬ್ಬಿರುವಂಥ ಮಸಾಲೆ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನುಣ್ಣಗೆ ರುಬ್ಬೇಕಾಗಿಲ್ಲ, ನೋಡಿ ತರಿ ತರಿಯಾಗಿದೆ. ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು. ಉಪ್ಪು ನೋಡ್ಕೊಂಡು ಹಾಕಬೇಕು. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಆಪ್ಷನಿಗೆ, ನಿಮಗೆ ಬೇಕು ಅಂತಾದರೆ ಹಾಕೊಳ್ಳಿ. ಓಕೆ, ಕುದೀತಾ ಇದೆ ಇವಾಗ. ನೋಡಿ ಕುದೀತಾ ಉಂಟು. ಒಂದೆರಡು ಸಲ ಕುದಿ ಬರಬೇಕು. ಓಕೆ, ಇವಾಗ ಕುದೀತಾ ಉಂಟು. ನಾವು ಇದನ್ನು ಹಾಕೋಣ. ಎಲ್ಲ ಪೀಸ್ಗಳನ್ನು ಮೆದುವಾಗಿ ಹಾಕಬೇಕು. ಮೆಲ್ಲ ಬಾಡಿ, ಮೆಲ್ಲ ರಟ್ಟುಂಡು ರಟ್ಟುಂಡು. ಅಮ್ಮ ಎಣ್ಣ ಎಣ್ಣ ತಗ ಅಮ್ಮ ಎಣ್ಣ ಎಣ್ಣ ಮಾಡ್ಲಿ ಬೇಗ ಬೇಗ, ಮೆಲ್ಲ ರಟ್ಟುಂಡು. ಓಕೆ, ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಇದನ್ನು ಹಾಕ್ಬಿಟ್ಟು ಮತ್ತೆ ಒಂದು ಕುದಿ ಬರಬೇಕು. ಮತ್ತೆ ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿಟ್ರೆ ಆಯಿತು. ಓಕೆ, ಕುದೀತಾ ಉಂಟು ಇವಾಗ. ಸ್ವಲ್ಪ ಸೌಟ್ ಹಾಕೋಣ. ಇದು ಆಗಿದೆ ಇವಾಗ. ನೋಡಿ ಇವಾಗ ನೀರು ಇದೆ. ಇದು ಫುಲ್ಲು ಆರಿದ ಮೇಲೆ ಗಟ್ಟಿಯಾಗಿಬಿಡುತ್ತೆ. ಓಕೆ, ಇವಾಗ ನಾನು ಆಫ್ ಮಾಡ್ತೀನಿ. ಇದು ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಕೊನೆಯದಾಗಿ ನಾನಿಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಓಕೆ, ಹಾಕಿ ಒಂದು ಸ್ವಲ್ಪ ಹೀಗೆ ಮಾಡಿಬಿಟ್ಟು ಫುಲ್ಲು ಮುಚ್ಚಿಬಿಟ್ಟು ಇಡ್ತೀನಿ ನಾನು. ಆರಿದ ಮೇಲೆ ನೋಡೋಣ. ಸ್ಪೆಷಲ್ ಮ್ಯಾಂಗ್ಳೂರ್ ಸ್ಪೆಷಲ್ ಅರೆಪದಡ್ಡಿ ರೆಡಿ.